ಕಾರು ಮಾಲೀಕರಿಗೆ ಆಕರ್ಷಕವಾದ ಮಾಸಿಕ ಬಾಡಿಗೆಯ ಆಮಿಷವೊಡ್ಡಿ ವಾಹನಗಳನ್ನು ಸಬ್ಲೆಟ್ಗೆ ನೀಡಿ ಬಳಿಕ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದ ಅಂತರ್ ಜಿಲ್ಲಾ ವಾಹನ ಕಳ್ಳತನ ಜಾಲದ ಕಿಂಗ್ ಪಿನ್ ಅನ್ನು ವಿದ್ಯಾನಗರ ಪೊಲೀಸರು ಬಂಧಿಸಿದ್ದಾರೆ. ಕಾಯಿಂಗಾಡ್ನ 44 ವರ್ಷ ಪ್ರಾಯದ ಶಂಸುದ್ದೀನ್ ಮೊಹಮ್ಮದ್ ಬಂಧಿತ ಆರೋಪಿ. ವಿದ್ಯಾನಗರ ಸ್ಟೇಷನ್ ಹೌಸ್ ಆಫೀಸರ್ ಎಂಪಿ ವಿನೀಶ್ ನೇತೃತ್ವದ ವಿಶೇಷ ಪೊಲೀಸ್ ತಂಡವು ಈ ಕಾರ್ಯಾಚರಣೆಯನ್ನು ನಡೆಸಿದೆ. ಬಂಧಿತ ಆರೋಪಿ ಶಂಸುದ್ದೀನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಕಳೆದ 2 ವರ್ಷಗಳಲ್ಲಿ ಕೇವಲ ಕಾಸರಗೋಡು ಜಿಲ್ಲೆಯೊಂದರಿಂದಲೇ ಸುಮಾರು 80 ಐಷಾರಾಮಿ ಕಾರುಗಳನ್ನು ಗುತ್ತಿಗೆಗೆ ಪಡೆದು ಬೇರೆಯವರಿಗೆ ಅಕ್ರಮವಾಗಿ ಮಾರಾಟ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಎಂದು ಇನ್ಸ್ಪೆಕ್ಟರ್ ವಿನೀಶ್ ಅವರು ತಿಳಿಸಿದ್ದಾರೆ. ಈ ಜಾಲವು ಮುಖ್ಯವಾಗಿ ಶ್ರೀಮಂತ ಕಾರು ಮಾಲೀಕರು ಮತ್ತು ಸ್ಥಿರ ಆದಾಯದ ನಿರೀಕ್ಷೆಯಲ್ಲಿದ್ದ ಮಧ್ಯಮ ವರ್ಗದ ಕುಟುಂಬಗಳನ್ನೇ ಟಾರ್ಗೆಟ್ ಮಾಡ್ತಾ ಇತ್ತು. ಹೊಸ ಮಾಡೆಲ್ನ SUV ಹಾಗೂ ಇನ್ನೋವಾ ಥಾರ್ಗಳಂತಹ ಕಾರುಗಳಿಗೆ ತಿಂಗಳಿಗೆ 60,000 ರೂಪಾಯಿವರೆಗೆ ಭಾರಿ ಬಾಡಿಗೆ ನೀಡುವುದಾಗಿ ನಂಬಿಸಿ 2-3 ತಿಂಗಳ ಅವಧಿಗೆ ಒಪ್ಪಂದವನ್ನ ಮಾಡಿಕೊಳ್ತಾ ಇದ್ದ. ಒಮ್ಮೆ ಕಾರು ಕೈ ಸೇರಿದ ಕೂಡಲೇ ವಾಹನಗಳಲ್ಲಿದ್ದ GPS ಸಂಪರ್ಕವನ್ನ ಕಡಿತಗೊಳಿಸಲಾಗ್ತಾ ಇತ್ತು. ಆರೋಪಿಯ ವಿರುದ್ಧ ಈಗಾಗಲೇ ಬೇಕಲ, ಬದಿಯಡ್ಕ, ಕಾಸರಗೋಡು ಟೌನ್ ಹಾಗೂ ಎರ್ನಾಕುಲಂನ ಉತ್ತರ ಪರವೂರು ಠಾಣೆಗಳಲ್ಲಿ ಪ್ರಕರಣಗಳಿವೆ. ಪೊಲೀಸರು ಕೆಲವು ಕಾರುಗಳನ್ನು ವಶಪಡಿಸಿಕೊಂಡಿದ್ದು ಉಳಿದ ವಾಹನಗಳ ಜಾಲವನ್ನ ಪತ್ತೆ ಹಚ್ಚಲು ಆರೋಪಿಯನ್ನ ಕಸ್ಟಡಿಗೆ ಪಡೆದು ತನಿಖೆಯನ್ನ ಮುಂದುವರಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ.